ಕರಾವಳಿ ಲೇಖಕಿಯರ್ನ ವಾಚಕಿಯರ್ನ ಸಂಘ ಬೊಕ ಬೆಂಗಳೂರದ ಕರ್ನಾಟಕ ಲೇಖಕಿಯರ್ನ ಸಂಘದ ಒಟ್ಟು ಸೇರಿಕೆಡ್ ಐತಾರ ಉರುವಸ್ಟೋರ್ದ ತುಳು ಭವನೋಡು ನಡಪಾಯಿನ ಪೊಂಜೊಲೆನ ಸಾಹಿತ್ಯೋತ್ಸವಡು ಆಟ ಟಣೆ ಆದಿತ್ತಂಡ ಸಂಘದ ಸದಸ್ಯರು ದಾಕ್ಷಾಯಿಣಿ ಪ್ರಸಂಗನು ಗೊಬ್ಬುದು ತೋಜಾಯರ ಐತ ಒಂಜಿ ಪುರ್ಲು ಇತ್ತ ನಿಕ್ಲೆಗಾತ ನಮ್ಮ ಮೇಲೆ ಸದಾ ಅಸೂಯೆ ಪಡೆಯುತ್ತಿರುವ ಆ ದೈತ್ಯರು ಕಠಿಣವಾದ ತಪಸ್ಸನ್ನು ಆಚರಿಸಿ ಸೊಕ್ಕಿ ಸ್ವರ್ಗದಡಿಗೆ ಬರುವುದು ಸರ್ವೇ ಸಾಮಾನ್ಯವಾದ ವಿಚಾರವಾಗಿದೆ. ಈ ತನಕ ಬಂದವರೆಲ್ಲ ಅಳಿದು ಹೋಗಿದ್ದಾರೆ. ಮಿಕ್ಕುಳಿದವರನ್ನು ಹರಿಹರರ ಸಹಾಯದಿಂದ ಯಮನಾಲಯಕ್ಕೆ ಅಟ್ಟಿದ್ದೇವೆ. ಹಿರಿಯ ಬಾಯಿಗಳು ಎನ್ನುವ ದಾಯಾದಿ ಮತ್ಸರದಿಂದ ಅವರು ಮತ್ತೊಮ್ಮೆ ಬಂದರೆ ನಿಮ್ಮ ಅಭಿಪ್ರಾಯವೇನು? ಸ್ವರ್ಗಕ್ಕೆ ಬಂದರೆ ಬಲುದೋಷವಾಯಿತು. ಆಗ ವಾಯು ಅವಲ್ಲಿಂದ ಬಂದಿರಯ್ಯ ಭೂಮಿ ದೇವಾ ಭೂಮಿ ದೇವಾ ದಕ್ಷನ ಶಿರವನ್ನು ಈಗಾಗಲೇ ವೀರಭದ್ರನು ಕತ್ತರಿಸಿ ಯಾಗಕ್ಕೆ ಆಹುತಿಗೈದಿದ್ದಾನೆ. ಆದುದರಿಂದ ಅವನಿಗೆ ಆಡಿನ ಶಿರವನ್ನು ಜೋಡಿಸಿ ಜೀವಕಳೆಯನ್ನು ನೀಡುತ್ತೇನೆ. ಶುಭವಾಗಲಿ. ಮಂದಬುದ್ಧಿಯ ಅಹಂ ನಾಶವಾಗಲಿ. ಸತ್ಯ ಸದ್ಗುಣಗಳು ಜಗದಲ್ಲಿ ಮೆರೆಯಲಿ. ಋಷಿ ಮುನಿಗಳು ಸೇರಿದಂತೆ ನಾವೆಲ್ಲರೂ ಯಾಗವನ್ನು ಸಮಾಪ್ತಿಗೊಳಿಸೋಣ. ಆಡಿನ ಶಿರವನ್ನು ಜೋಡಿಸಿದ ಕ್ಷಣ ಗಾಢದಿನೇ ಬಿಸಲು ಕೂಡಿ ಸಮಸ್ತ ದೇವತೆಗಳು ಋಷಿಗಳು ಮಾಡಿದ ಯಜ್ಞಗಳ. ಆಡಿನ ಶಿರವನ್ನು ಜೋಡಿಸಿದ ಕ್ಷಣ ಗಾಢದಿನೇ ಬಿಸಲು ಕೂಡಿ ಸಮಸ್ತ ದೇವತೆಗಳು ಋಷಿಗಳು ಮಾಡಿದ ಯಜ್ಞಗಳ ಮಾಡಿದ ಯಜ್ಞಗಳ.